ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಂಗಳೂರು ಭೇಟಿ ವಿಚಾರ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ ಐವನ್ ಡಿಸೋಜಾ ಹೇಳಿಕೆಯನ್ನ ನೀಡಿದ್ದಾರೆ. ಈ ಕುರಿತು ಮಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಂಗಳೂರಿಗೆ ಬರಬಾರದು. ಶಾ ಬಂದ್ರೆ ಮಂಗಳೂರಿನ ತುಕುಡೆ ಗ್ಯಾಂಗ್ಗಳನ್ನ ಕಟ್ ಮಾಡ್ತಾರೆ. ಮಾತ್ರವಲ್ಲ, ಅಶಾಂತಿಯ ವಾತಾವರಣ ನಿರ್ಮಾಣವಾಗುತ್ತೆ. ಅಮಿತ್ ಶಾ ನೇತೃತ್ವದಲ್ಲಿ ಜನವರಿ 19ಕ್ಕೆ ಪೌರತ್ವ ಕಾಯ್ದೆಯ ಬಗ್ಗೆ ಸಮಾವೇಶ ನಡೆಯಲಿದ್ದು, ಇದಕ್ಕೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಅನುಮತಿಯನ್ನ ಕೊಡಬಾರದು. ಅಮಿತ್ ಶಾ ನಡೆಸುವ ಮಂಗಳೂರಿನ ಸಭೆಯನ್ನ ಮುಂದಕ್ಕೆ ಹಾಕಬೇಕು. ಅಮಿತ್ ಶಾ ಬಂದ್ರೆ ಮಂಗಳೂರಿನಲ್ಲಿ ಪ್ರತಿಭಟನೆಯ ಜೊತೆ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತೇವೆ ಅಂತ ಅವರು ಎಚ್ಚರಿಕೆಯನ್ನ ನೀಡಿದ್ರು. ದೇಶದ ಹೋಮ್ ಮಿನಿಸ್ಟರ್ ಏನ್ ಹೇಳಿದ್ರು ಗೊತ್ತುಂಟಾ? ತುಕಡೆ ತುಕಡೆ ಗ್ಯಾಂಗ್ ಕೋ ಬಂದ್ ಕರೋಣ. ತುಕಡೆ ತುಕಡೆ ಚಿಕ್ಕ ಚಿಕ್ಕ ಗ್ಯಾಂಗ್ಗಳನ್ನೆಲ್ಲ ಫಿನಿಶ್ ಕರೋಣ. ದಟ್ಸ್ ದಿ ಪಾರ್ಟ್ ಆಫ್ ದಿಸ್. ಗ್ಯಾಂಗ್ಗಳು ಇರಬಾರ್ದು. ಅದಕ್ಕೆ ನಾನು ಹೇಳೋದು, ಈಗ 18 ತಾರೀಕಿಗೆ 19 ತಾರೀಕಿಗೆ ಬರ್ಲಿಕ್ಕೆ ಹೊರಟಿದ್ದಾರಲ್ಲ ದೇಶದ ಹೋಮ್ ಮಿನಿಸ್ಟರ್ ಮಂಗಳೂರಿಗೆ, ದಯವಿಟ್ಟು ತಮ್ಮ ಭೇಟಿಯನ್ನು ಮುಂದಕ್ಕೆ ಹಾಕಿ. ಬರ್ಲಿಕ್ಕೆ ಕೂಡುದು ಬಂದ್ರೆ ಮತ್ತು ತುಕಡೆ 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 ಗ್ಯಾಂಗ್ ಎಲ್ಲಿ ಹಾಕಿದ್ರೆ ಅವ್ರು ಕಟ್ ಮಾಡಿ ಬಿಡ್ತಾರೆ. ಜನ ಆಕ್ರೋಶಗೊಂಡಿದ್ದಾರೆ. ನಮ್ಗೆ ಶಾಂತಿ ಮುಖ್ಯ ಇದೆ ನಮ್ಮ ಊರಿನಲ್ಲಿ. ಇಲ್ಲಿ ಬಂದು ಮತ್ತೊಮ್ಮೆ ಅಶಾಂತಿ ಮಾಡುವಂತದ್ದು ಬೇಡ. ನೀವು ಬಂದ್ರೆ ಗೋ ಬ್ಯಾಕ್. ಅಮಿತ್ ಶಾ ಪ್ರತಿಭಟನೆ ಮಾಡ್ತೀವಿ. ಈಗ ಸ್ವಲ್ಪ ನಮ್ಮ ಜಿಲ್ಲೆ ಶಾಂತಿ ಬಂದಿದೆ. ನೀವು ಬಂದು ಮತ್ತೆ ಇಲ್ಲಿ ಬಂದು ಪ್ರತಿಭಟನೆಗಳನ್ನ ಮಾಡಿ ಮತ್ತೆ ನೀವು ಸಭೆಗಳನ್ನ ನಡೆಸಿ ಶಾಂತಿಯನ್ನು ಕೆದಡುವಂತ ಕಾರ್ಯಕ್ರಮವನ್ನು ಮಾಡಬೇಡಿ. ಅವರು ಬರುವುದಕ್ಕಿಂತ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮತ್ತು ಶಾಸಕರಿಗೆ, ಯಾರು ವೇದವ್ಯಾಸ ಕಾಮತ್ ಅವರಿಗೆ, ಅಲ್ಲಿ ಇಬ್ರು ಸತ್ತರಲ್ಲ, ಅದು ಹೇಗೆ ಸತ್ತರು ಅಂತ ಮೊದಲು ಅವರನ್ನು ಕಳಿಸಿ ಕೇಳಿ ಬರ್ಲಿ. ಅಲ್ಲಿ ಏನಾಯ್ತು ಅಂತ ಒಮ್ಮೆ ನೋಡಿ ಬರ್ಲಿ. ಇದುವರೆಗೆ ಅವ್ರ ಮನೆಗಳಿಗೆ ಕಾಲಿಡಲಿಲ್ಲ. ಅವ್ರು ಎಲ್ಲಿ ನನಗೆ ಗೊತ್ತಿಲ್ಲ, ಎಲ್ಲಿ ಇದೆ, ಏನ್ ಭಯನ ಏನು ನನಗೆ ಗೊತ್ತಿಲ್ಲ. ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇಷ್ಟು ದೊಡ್ಡ ಗಲಾಟೆಯಾಗಿ ಮ್ಯಾಜಿಸ್ಟ್ರೇಟ್ ಇನ್ಕ್ವೈರಿ ನಡೀತಾ ಇದೆ. ವಿಧಾನ ಪರಿಷತ್ ಸಭಾನಾಯಕರು ಅವರ ಮನೆಗಳಿಗೆ ಭೇಟಿ ನೀಡಲಿಲ್ಲ, ಆ ಭಾಗದ ಜನರ ಹತ್ರ ಹೋಗ್ಲಿಲ್ಲ, ಆಸ್ಪತ್ರೆಯಲ್ಲಿದ್ದವರನ್ನು ಕೇಳಲಿಲ್ಲ.